ಖ್ಯಾತ ಯಶಸ್ವಿ ಉದ್ಯಮಿ ಪ್ರಕಾಶ್ ಶೆಟ್ಟಿಯವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಉದ್ಘಾಟಿಸಿದರು. ಮಂಗಳೂರಿನ ಕೋಳೂರು ಗೋಲ್ಡ್ ಫಿಂಚ್ ಮೈದಾನದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತಮ್ಮನ್ನು ಬೆಳೆಸಿದ ಜನರಿಗೆ ನೆರವಾಗುವ ಒಳ್ಳೆಯ ಮನಸ್ಸು ಇರುವ ಪ್ರಕಾಶ್ ಶೆಟ್ಟಿ ಅವರು ನಮಗೆ ಪ್ರೇರಣೆ, ಆರ್ಥಿಕವಾಗಿ ಉಳಿದವರು, ಸಮಾಜದಲ್ಲಿ ಸಾಧನೆ ಮಾಡಿದವರು, ಹೀಗೆ ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು ಅವರದ್ದು. ಸರ್ಕಾರ ಅವರ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ರಕಾಶ್ ಶೆಟ್ಟಿ ಅವರಿಗೆ ಮುಂದೆಯೂ ಉತ್ತಮ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸಿದ್ರು. ಪ್ರಕಾಶ್ ಶೆಟ್ಟಿ ಅವರಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೇನೆ. 100 ವರ್ಷ ಕಾಲ ಬಾಳಿ ಬದುಕಿ ಒಳ್ಳೆಯ ಕೆಲಸಗಳನ್ನು ಮಾಡಿ ದೇಶದ ಉದ್ದಗಲಕ್ಕೆ, ರಾಜ್ಯದ ಉದ್ದಗಲಕ್ಕೆ ಇದೇ ರೀತಿಯ ಉದ್ಯಮಗಳನ್ನು ಬೆಳೆಸಿ ದೊಡ್ಡ ಉದ್ಯಮಿಯಾಗಿ ಈ ನಾಡಿನ ಜನರಿಗೆ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವರು ಕೊಡಲಿ ಅಂತೇಳಿ ಹಾರೈಸಿ, ನಿಮ್ಮೆಲ್ಲರ ಪರವಾಗಿ ಮಾನ್ಯ ಪ್ರಕಾಶ್ ಶೆಟ್ಟಿ ಅವರಿಗೆ, ಅವರ ಕುಟುಂಬದ ಬಳಗದ ಎಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸಿ. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದ ರಾಕಿಂಗ್ ಸ್ಟಾರ್ ನಟ ಯಶ್ ಅವರು ಮೊದಲು ತುಳುವಿನಲ್ಲಿ ಎಂಚವುಲ್ಲರು ಕುಡ್ಲ ಅಂತ ಮಾತು ಪ್ರಾರಂಭಿಸಿ ಉದ್ಯಮ ಕ್ಷೇತ್ರದ ಸಾಧಕರನ್ನ ಗುರುತಿಸುವ ಕಾರ್ಯ ಅಪರೂಪ ಎಂದರು. ಅಲ್ಲದೆ ಪ್ರಕಾಶ್ ಶೆಟ್ಟಿ ಅವರು ನನಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳಿದ್ರು. ಬಟ್ ನಾನು ಹೇಳ್ತೀನಿ, ದುಡ್ಡು ಅನ್ನೋದು ಯಾರು ಚಲಾವಣೆಯಲ್ಲಿ ಇಡ್ತಾರೋ, ಯಾರು ಅದನ್ನ ರೊಟೇಷನ್ ಮಾಡ್ತಾ ಇರ್ತಾರೋ ಅವರು ನಿಜವಾದ ಸಾಧಕರು. ಯಾಕಂದ್ರೆ ದುಡ್ಡು ಮಾಡಿ ಮನೇಲಿ ಇಟ್ಕೊಂಡವ್ರು ಸಾಧಕರಲ್ಲ. ದುಡ್ಡಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಕ್ರಿಯೇಟ್ ಮಾಡೋದು ಅಥವಾ ದುಡ್ಡಿಂದ ಸಾಕಷ್ಟು ಡೆವಲಪ್ಮೆಂಟ್ ಮಾಡೋರು, ಇದೆಲ್ಲ ಮಾಡೋರು ಉದ್ಯಮಿಗಳು. ಈ ದೇಶದಲ್ಲಿ ಆ ಉದ್ಯಮಿಗಳಿಗೆ ಗೌರವ ಕೊಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಸಲ ಉದ್ಯಮಿಗಳು ವ್ಯವಹಾರದಲ್ಲಿ ಸೋತಾಗ ಅವ್ರನ್ನ ಕಳ್ಳರ ತರ ನೋಡ್ತಾರೆ ಈ ದೇಶದಲ್ಲಿ. ಅದು ಚೇಂಜ್ ಆಗ್ಬೇಕು ಅಂದ್ರೆ ಈ ರೀತಿ ಕಾರ್ಯಕ್ರಮಗಳು ನಡೀಬೇಕು. ಈ ತರ ಸಾಧಕರುಗಳಿಗೆ ಸನ್ಮಾನ ಮಾಡಬೇಕು. ಅವರಿಂದ ನಾವೆಲ್ಲರೂ ಪಾಠ ಕಲಿತಾ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ಪ್ರಕಾಶ್ ಶೆಟ್ಟಿ ಅವರು ದುಡಿಮೆಯಲ್ಲೇ ದೇವರನ್ನ ಕಾಣುವ ವ್ಯಕ್ತಿ, ದಣಿವರಿಯದೆ ದುಡಿಮೆಯನ್ನ ಮಾಡಿದ ವ್ಯಕ್ತಿ. ಅತ್ಯಲ್ಪ ವಯಸ್ಸಿನಲ್ಲಿ ಬಹಳಷ್ಟು ದೊಡ್ಡ ಸಾಧನೆ ಮಾಡಿರುವ ಪ್ರಕಾಶ್ ಶೆಟ್ಟಿ ಅವರಿಗೆ ಅಭಿನಂದನೆ ಮಾಡುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು. ಆದರೆ ನಾನು ಕಂಡಂತ ಪ್ರಕಾಶ್ ಶೆಟ್ಟರು ಅವರು ದುಡಿಮೆಯಲ್ಲಿ ಯಶಸ್ಸನ್ನು ಕಾಣುವಂತ ಮೊದಲನೇ ಹಂತದಿಂದ ನಾನು ನೋಡ್ತಾ ಇದ್ದೇನೆ. ಅವ್ರು ನೋಡಿದಾಗೆಲ್ಲ, ಅವ್ರು ಮಾತನಾಡಿದಾಗೆಲ್ಲ ನನಗನ್ನಿಸ್ತಾ ಇತ್ತು, ದುಡಿಮೆಯಲ್ಲಿ ದೇವರನ್ನ ಕಾಣುವಂತ ವ್ಯಕ್ತಿ ಇವರು. ಪೂಜೆಯಿಂದಕ್ಕಿಂತ ದುಡಿಮೆಯಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿ, ದಣಿವೆರಿಯದೆ ದುಡಿಮೆಯನ್ನು ಮಾಡಿರುವಂಥ ವ್ಯಕ್ತಿ, ಅತ್ಯಲ್ಪ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆ ಎಂದು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನಟಿ ಹರಿಪ್ರಿಯಾ, ಕಾವ್ಯಶ್ರೀ ಸೇರಿದಂತೆ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಸಿಟಿ ರವಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಂಸದೆ ಶೋಭಾ ಕರಂದ್ಲಾಜೆ, ಉಡುಪಿ ದಕ್ಷಿಣ ಕನ್ನಡ ಶಾಸಕರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.